ವಾಮಂಜೂರು ಉಪ್ಪುನ ಪ್ರಾಥಮಿಕ ಆರೋಗ್ಯ ಕೇಂದ್ರನು 5 ವರ್ಷ ಸಜ್ಜು ಮಲ್ತದ ಹೊಸ ಕಟ್ಟೋಣಗು ಬದಲ್ತನಲ ಇಡಮುಟ್ಟ ಸರಿಯಾದ ಡಾಕ್ಟರ್ ನಕ್ಲಿನ ದೀತಜೇರು ವಾರಗು ರಡ್ಡು ಸರ್ತಿ ಪಿದೈಡ್ದ ಡಾಕ್ಟರ್ ಬರಂದುಲ್ಲೇರು ಅಕ್ಲೆ ನಂಬುದು ಜ್ವರ ಬರ್ಪನಿ ಅತ್ತು ಏತೋ ಜನಕು ಭಂಗ ಆತನಂದು ಮರ್ದಕ್ ಬರ್ಪನಕ್ಲು ದುಡ್ದೇರು ತೂನಗ ಸಜ್ಜದ ಆಸ್ಪತ್ರೆ ಉಲೈಪುರ ಎಡ್ಡೆ ವ್ಯವಸ್ಥೆ ಉಂಡು ಅಂಜೋ ನಕ್ಲಿಗ ಪೊಂಜೋ ನಕ್ಲಿಗ ಬೇತೆ ಬೇತೆ ವಾರ್ಡ್ ಉಂಡು ದಿನನಿಚ್ಚಲ ಬೇತೆ ಬೇತೆ ಸಿಕ್ಕಗ ಮರ್ದಡೆ ತೊಂದರೆ ಪರೀಕ್ಷೆ ಮಲ್ಪಾಯರೆಂದು ಸೀಕದಕ್ಲು ಬರ್ಪೇರು ಅನುದಾನ ಪ್ರಯೋಜನ ನೀರು ಕೊದ್ಯೊಂದಿತ್ತನಲ ಅರಿ ಪಾಡ್ಜಿಂಡ ಉನ್ಪಿನಿ ಒಲ್ತು ಪಣ್ಣಿನಂಚ ಮುಲ್ಪ ವೈದ್ಯರಿನ ವ್ಯವಸ್ಥೆ ಇಜ್ಜಿ 7 ಜನ ಬೇಲೆಗುಲ್ಲೆರು ಆಂಡ ಮುಖ್ಯ ಡಾಕ್ಟರ್ ಇಜ್ಜೇರು ಪಿದ ಹಿಡ್ದು ವಾರಗು ರಡ್ಡು ಸರ್ತಿ ಡಾಕ್ಟರ್ ಬತ್ತನ ತಾನಿ ಪ್ರಯೋಜನ ಒಂದು ಆಸ್ಪತ್ರೆ ಅಂದು ಕೇನ್ವಾರ ಒಂದು ವಾಮಂಜೂರ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯ್ನಾತು ಬೇಕ ಆಸ್ಪತ್ರೆಗೆ ವೈದ್ಯರಂತಿ ಒಡೊಂದು ಸಾರ್ವಜನಿಕರು ಒಡ್ಡಕ್ಲು ಒತ್ತಾಯ ಮಲ್ತೊಂದುಲ್ಲೆರು ಮರ್ದಗ ಬತ್ತಿನಕ್ಲಿಡುವರಿ ನಮ್ಮ ಕುಡ್ಲದೊಟ್ಟಿಗೆ ಪಾತಿರ್ದು ಅಂಗಾರೆ ಶುಕ್ರವಾರ ಡಾಕ್ಟರ್ ಬರ್ಪುನಿಗೆ ಜ್ವರ ಏಪ ಬರ್ಪುನದು ಪನ್ನೀರ ಅಪ್ಪುಜಿ ಶಾಶ್ವತ ಡಾಕ್ಟರ್ ಬೋರ್ಡ್ ಪಂಡ್ಯರು ಕೊಡೆ ಜ್ವರ ಅಂದು ಬತ್ತಿತ್ತೆ ಒಂದು ಆಸ್ಪತ್ರೆಗೆ ಮೂಲು ಡಾಕ್ಟರ್ನ ಕ್ಲಿಯರ್ಲ ಇಜ್ಜರು ಶುಕ್ರವಾರ ಬಕ್ಕ ಮಂಗಳವಾರ ಬರ್ಪುನಿಗೆ ಪಂಡ ಎಂಕ್ಲು ಜ್ವರ ಬರ್ಪುನು ಯಾಪ ಬರ್ಪುಂಡು ಯಾಪ ಪೋಪುನಂದು ಗೊತ್ತಾಪುಜ್ಜಿ ಅಂಚಾದ ಮೂಲು ಪರ್ಮನೆಂಟ್ ಡಾಕ್ಟರ್ ಇಜ್ಜರಿಗೆ ಅವಳು ಶುಕ್ರವಾರ ಮಂಗಳವಾರ ಬರ್ಪುನಕ್ಲು ಅವರು ಗೌರ್ಮೆಂಟ್ ಡಾಕ್ಟರ್ ಹತ್ತು ಪ್ರೈವೇಟ್ ಡಾಕ್ಟರ್ ನಕ್ಲು ಬರ್ಪುನು ಪಕ್ಕ ಜನಕ್ಲು ಮಸ್ತ್ ಜನಕ್ಲು ಬರ್ಪಾರು ಪಾಪದಕ್ಲು ಪೂರ ಅಂಚಾದ ಮೂಲು ಡಾಕ್ಟರ್ ಇಜ್ಜರು ಪರ್ಮನೆಂಟ್ ಮೂಲೊಂಜಿ ವಾಮಂಜೂರು ಮೂಲೊಂಜಿ ಡಾಕ್ಟರ್ ಬೋರ್ಡ್ ಪರ್ಮನೆಂಟ್ ಡಾಕ್ಟರ್ ಬೋರ್ಡ್ ದಯಪಂಡ ಜನ ಆತು ಏಜ್ದಕ್ಲು ಪಾಪದಕ್ಲು ಮಾತ ಬರ್ಪುನು ಗೌರ್ಮೆಂಟ್ ಆಸ್ಪತ್ರೆಗೆ ಮುಕ್ಳು ಮಾತ ತುವಂದುಲ್ಲ ನಮ್ಮ ಏತು ಜನ ಬರ್ಪೇರು ಏತು ಪಾಪದಕ್ಲು ಬರ್ಪೇರು ಅಂದು ಮೂಲು ವ್ಯವಸ್ಥೆ ಎಲ್ಲ ಸರಿ ಇಜ್ಜಿ ಮೂಲು ಆಸ್ಪತ್ರೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಅದು ಮೇಂಟೆನೆನ್ಸ್ಲ ಇಜ್ಜಿ ಒಂಜಿ ಆತ್ ವ್ಯವಸ್ಥೆ ಎಲ್ಲ ಇಜ್ಜಿ ಶ್ರೀಪತಿ ಆಚಾರ್ಯ ಪಂಪನಾರ್ ಪಾತಿರ್ದು 5 ವರ್ಷ ಹೊಸ ಕಟ್ಟೋಣ ಆತಂಡು ಕಟ್ಟೋಣ ಮಾತ್ರ ಮಿತ್ತ ಮಟ್ಟಿಗೆ ಏರಾದಿಜರು ಮಾತ ವ್ಯವಸ್ಥೆ ಉಂಡು ಅಂಡ ಡಾಕ್ಟ್ರಿ ಇಜ್ಜರಂದು ತೂರಿಯರು ಹಳೆ ಬಿಲ್ಡಿಂಗಿಂದ ಹೊಸ ಬಿಲ್ಡಿಂಗಿಗೆ ಹೋದದಷ್ಟೇ ಮೇಲ್ದರ್ಜೆ. ಅದು ಬಿಟ್ಟರೆ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲ. ಇಲ್ಲಿ ಒಳಗೆ ಬೇಕಾದಷ್ಟು ವ್ಯವಸ್ಥಿತವಾದ ಕೋಣೆಗಳಿದೆ. ಪುರುಷರಿಗೆ ಬೇರೆ ವಾರ್ಡ್ ಇದೆ, ಮಹಿಳೆಯರಿಗೆ ಬೇರೆ ವಾರ್ಡ್ ಇದೆ. ಇದೆಲ್ಲ ಇದ್ದರೂ ಲ್ಯಾಬ್ ಇದೆ, ಡಾಕ್ಟರ್ಗಳಿಗೆ ಪ್ರತ್ಯೇಕವಾದ ಕ್ಯಾಬಿನ್ ಇದೆ, ಹಾಗೆ ಹಿರಿಯ ಆರೋಗ್ಯ ಸಹಾಯಕಿಯರಿಗೆ ಪ್ರತ್ಯೇಕವಾದ ಕೋಣೆ ಇದೆ, ಹಾಗೆ ವಿಶಾಲವಾದ ಒಂದು ರಿಸೆಪ್ಷನ್ ಇದೆ. ಯಾವುದೇ ರೀತಿಯ ಒತ್ತಡ ಇಲ್ಲದೆ ಜನ ಒಂದು ಒಳ್ಳೆಯ ರೀತಿಯಲ್ಲೇ ವ್ಯವಸ್ಥೆಯನ್ನು ಪಡೆದುಕೊಳ್ಳಬೇಕಾದ ಒಂದು ವ್ಯವಸ್ಥೆ ಇಲ್ಲಿದೆ. ಆದರೆ ಮುಖ್ಯವಾಗಿ ಬೇಕಾದ ಹಾಸ್ಪಿಟ್ಲಿಗೆ ಡಾಕ್ಟ್ರು. ಈ ಡಾಕ್ಟ್ರ್ ಇಲ್ಲದೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 2 ತಿಂಗಳು ಕಳೀತು. 2 ತಿಂಗಳಿಂದ ಈ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಬೇಕಂತೇಳಿದರೆ ಅವ್ರ ಹತ್ರ ಚೀಟಿ ಇದ್ದರೆ ಇಲ್ಲಿರುವಂಥ ಸ್ಟಾಫ್ ನರ್ಸ್ಗಳು ಅದನ್ನು ಕೊಡ್ತಾರೆ. ಅದೇ ಹೊಸ ರೀತಿಯ ಪೇಷಂಟ್ ಬಂದರೆ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಇದೆ.